ನರೇಂದ್ರ ಮೋದಿ ಕುರಿತ ಸಮಗ್ರ ಅಭಿಪ್ರಾಯ ಇರುವ ನಮೋ ಕಿರು ಜಗತ್ತು ಕಚೇರಿ ನಗರದ ಕೆಎಸ್ ರಾವ್ ರಸ್ತೆಯ ಮಿಸ್ಟಿಪ್ ಮಾಲ್ನಲ್ಲಿ ಉದ್ಘಾಟನೆಗೊಂಡಿತು. ಡಾಕ್ಟರ್ ಸಚ್ಚಿದಾನಂದ ರೈ ಅವರು ಮಾತನಾಡಿ, ದೇಶದ ಆರ್ಥಿಕತೆಗೆ ಹಿಂದಿನ ಸರ್ಕಾರಕ್ಕಿಂತಲೂ ಮೋದಿ ಸರ್ಕಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡಿದ್ದು, ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ ಬಳಿಕ ವಿಶ್ವದ ಅಗ್ರಮಾನ್ಯ ರಾಷ್ಟ್ರದಲ್ಲಿ ಭಾರತದ ಹೆಸರು ಕೂಡ ಉಲ್ಲೇಖವಾಗಲಿದೆ ಎಂದರು. ನಮ್ಮ ಒಂದು ಉದ್ದೇಶ ಇರೋದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಒಂದೇ ಒಂದು ಗುರಿ ಇಟ್ಕೊಂಡು, ಬೇರೆ ಯಾವುದೇ ನಮಗೆ ಉದ್ದೇಶ ಇಲ್ಲ. ಆದ್ದರಿಂದ ಚುನಾವಣೆ, ಲೋಕಸಭೆ ಚುನಾವಣೆ ಮುಗಿದ ಕೂಡಲೇ ನಮ್ಮ ಉದ್ದೇಶ ಕೂಡ ಈಡೇರ್ತದೆ. ಈ ಕಚೇರಿಗೆ ಮುಂದೆ ಕೆಲಸ ಕೂಡ ಇರುವುದಿಲ್ಲ ಅಂತ ನಾವು ಎನಿಸ್ತೇವೆ. ಈ ಉದ್ಘಾಟನಾ ಸಮಾರಂಭದ ವೇಳೆಯಲ್ಲಿ ಕಚೇರಿ ಮುಖ್ಯಸ್ಥರಾದ ನರೇಶ್ ಶೆಣೈ, ಹನುಮಂತ ಕಾಮತ್, ಗೋಪಿನಾಥ್ ಭಟ್, ನರಸಿಂಹ ಶೆಣೈ ಮುಂತಾದವರು ಉಪಸ್ಥಿತರಿದ್ದರು.